ನಮಸ್ಕಾರ ಸ್ನೇಹಿತರೆ. ಈ ವಿಚಿತ್ರ ದೇವಸ್ಥಾನದಲ್ಲಿ ವಿಶ್ವದ ಪ್ರಾಚೀನ ಅತ್ಯಂತ ಎತ್ತರವಾದ ಶಿವಲಿಂಗ ಸ್ಥಾಪಿತಗೊಂಡಿದೆ. ಇನ್ನೊಂದು ವಿಶೇಷ ಹಾಗೂ ವಿಸ್ಮಯ ಅಂದರೆ ಈ ದೇವಸ್ಥಾನವನ್ನು ಒಂದೇ ರಾತ್ರಿಯಲ್ಲಿ ಕಟ್ಟಲಾಗಿದೆ. ಈ ದೇವಸ್ಥಾನಕ್ಕೆ ಛಾವಣಿಯೇ ಇಲ್ಲ. ಕಾರಣ ಈ ಶಿವಲಿಂಗ ದಿನದಿಂದ ದಿನಕ್ಕೆ ಬೆಳೆಯುತ್ತಾನೇ ಇದೆ. ಈ ಎಲ್ಲ ವಿಸ್ಮಯಗಳನ್ನು ನೋಡಿದರೆ ಎಲ್ಲರಿಗೂ ಆಕರ್ಷಣೆ, ಆಶ್ಚರ್ಯ ಆಗೋದು ತುಂಬಾನೇ ಸಹಜ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಹಾಗಾದರೆ ಈ ದೇವಸ್ಥಾನ ಎಲ್ಲಿದೆ? ಈ ದೇವಸ್ಥಾನವನ್ನು ಒಂದೇ ರಾತ್ರಿಯಲ್ಲಿ ಹೇಗೆ ಕಟ್ಟಲಾಯಿತು? ಈ ಶಿವಲಿಂಗದ ಎತ್ತರ ಎಷ್ಟಿದೆ? ಈ ಶಿವಲಿಂಗದ ಗಾತ್ರ ಎಷ್ಟಿದೆ? ಈ ಶಿವಲಿಂಗವನ್ನು ಹೇಗೆ ಪೂಜೆ ಮಾಡ್ತಾರೆ? ಈ ಶಿವಲಿಂಗವನ್ನು ಯಾರು ಕಟ್ಟಿದರು? ಈ ಎಲ್ಲ ಕುತೂಹಲ ವಿಷಯಗಳನ್ನು ಈ ವಿಡಿಯೋದಲ್ಲಿ ನಿಮಗೆ ಕೊಡಕ್ಕೆ ಹೋಗ್ತಾ ಇದ್ದೀನಿ. ಒಂದು ವೇಳೆ ನೀವು ಈ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಹಾಗೆಯೇ ಕೊನೆವರೆಗೂ ಈ ವಿಡಿಯೋನ ನೋಡಿ ಎಲ್ಲರ ಜೊತೆ ಶೇರ್ ಮಾಡಿ. ಯಾವುದೇ ಅಪೂರ್ಣ ಕಥೆಯಾಗಲಿ, ಅಪೂರ್ಣ ನಿರ್ಮಾಣವಾಗಲಿ ನೋಡಿದಾಗ ಆಶ್ಚರ್ಯವಾಗೋದು ಸಹಜನೇ. ಜೊತೆಗೆ ಇದರ ಬಗ್ಗೆ ಆಕರ್ಷಣೆ ಕೂಡ ದಿನದಿಂದ ದಿನೇ ಹೆಚ್ಚಿಗೆ ಆಗುತ್ತಾನೆ ಹೋಗುತ್ತದೆ. ಇಂತಹ ಒಂದು ರಹಸ್ಯಮಯ ಅದ್ಭುತ ನಿರ್ಮಾಣವೇ ಭೋಜೇಶ್ವರ ದೇವಾಲಯ. ಆದರೆ ವಿಚಿತ್ರ ಅಂದರೆ ಈ ದೇವಸ್ಥಾನ ಅಪೂರ್ಣವಾಗಿದೆ. ಅಪೂರ್ಣವಾದರೂ ಮುಂದೆ ಈ ದೇವಸ್ಥಾನವನ್ನು ಯಾವ ರಾಜ್ಯ ಆಗಲಿ, ಯಾವ ಸರ್ಕಾರ ಆಗಲಿ ಈ ದೇವಸ್ಥಾನವನ್ನು ಸಂಪೂರ್ಣ ಮಾಡೋಕೆ ಯಾಕೆ ಆಗುತ್ತಿಲ್ಲ ಅನ್ನೋದೇ ಒಂದು ಅತಿ ದೊಡ್ಡ ಪ್ರಶ್ನೆ ಆಗಿದೆ. ಇದರ ಹಿಂದೆ ಹಲವಾರು ನಿಗೂಢತೆಗಳು, ಹಲವಾರು ಕಾರಣಗಳು ಕೂಡ ಇವೆ. ಹೌದು ಸ್ನೇಹಿತರೆ, ನೀವು ಕೇಳಿದ್ದು ನಿಜ, ನೀವು ನೋಡಿದ್ದನು ನಿಜ. ಇದು ಅಪೂರ್ಣಗೊಂಡ ಶಿವನ ದೇವಸ್ಥಾನವಾಗಿದೆ. ಇತಿಹಾಸದ ಪ್ರಕಾರ ಈ ದೇವಸ್ಥಾನವನ್ನು ಪರಮಾಣು ವಂಶದ ರಾಜ ಭೋಜರಾಜ ಕಟ್ಟಿಸಿದನೆಂದು ನಂಬಲಾಗಿದೆ. ಆದರೆ ಈ ದೇವಸ್ಥಾನ ಅರ್ಧಕ್ಕೆ ನಿಲ್ಲಿಸಲು ಕಾರಣವೇನು? ಈ ದೇವಸ್ಥಾನ 115 ಅಡಿ ಉದ್ದವಾಗಿದೆ, ಹಾಗೆ 80 ಅಡಿ ಅಗಲವಾಗಿದೆ. ಕೆಂಪು ಕಲ್ಲಿನಿಂದ ನಿರ್ಮಾಣಗೊಂಡ ಈ ವಿಸ್ಮಯಕಾರಿ ಶಿವಲಿಂಗ ಒಂದೇ ಕಲ್ಲಿನಿಂದ ಒಂದೇ ರಾತ್ರಿಯಲ್ಲಿ ನಿರ್ಮಿಸಲಾಗಿದೆ. ಹಾಗೆಯೇ ಇದು ವಿಶ್ವದ ಅತ್ಯಂತ ಪ್ರಾಚೀನ ಶಿವಲಿಂಗ ಎಂದು ಖ್ಯಾತಿಯಾಗಿದೆ. ಇತ್ತೀಚೆಗೆ ನಾವು ಹಲವಾರು ಶಿವಲಿಂಗಗಳನ್ನು ಸಿಮೆಂಟ್ನಿಂದಲೋ ಅಥವಾ ಇನ್ನಿತರ ವಸ್ತುಗಳನ್ನು ಬಳಕೆಯಿಂದ ಕಟ್ಟಿ ದೊಡ್ಡ ದೊಡ್ಡ ಶಿವಲಿಂಗಗಳನ್ನು ಕಟ್ಟಲಾಗಿದೆ. ಆದರೆ ಒಂದೇ ಕಲ್ಲಿನಿಂದ ಒಂದೇ ರಾತ್ರಿಯಲ್ಲಿ ಕಟ್ಟಿದ ಅತಿ ದೊಡ್ಡ ಶಿವಲಿಂಗ ಎಂದು ಖ್ಯಾತಿ ಪಡೆದಿದ್ದೇ ಈ ಭೋಜೇಶ್ವರ ದೇವಾಲಯ ಹಾಗೂ ಭೋಜೇಶ್ವರ ಲಿಂಗ. ಈ ಶಿವಲಿಂಗದ ಎತ್ತರ ಸುಮಾರು 40 ಅಡಿಗಳಷ್ಟಿದೆ. ಹಾಗೆಯೇ ಈ ಶಿವಲಿಂಗದ ಅಗಲ ಸುಮಾರು 30 ಅಡಿಗಳಷ್ಟಿದೆ. ನೀವೇ ಊಹಿಸಿಕೊಳ್ಳಿ ಸ್ನೇಹಿತರೆ, ಈ ಒಂದು ಶಿವಲಿಂಗವನ್ನು ತೊಳೆಯಲು ಅಥವಾ ಅಭಿಷೇಕವನ್ನು ಮಾಡಲು ಅದೆಷ್ಟು ನೀರು ಬೇಕಾಗುತ್ತದೆ, ಅದೆಷ್ಟು ಹಾಲು ಬೇಕಾಗುತ್ತದೆ, ನೀವೇ ಊಹಿಸಿ. ಮತ್ತೊಂದು ವಿಶೇಷತೆ ಏನೆಂದರೆ, ಹೆಚ್ಚಾಗಿ ಶಿವನ ಲಿಂಗಗಳು ಅಥವಾ ಹಿಂದೂ ದೇವಸ್ಥಾನಗಳು ಪೂರ್ವಾಭಿಮುಖವಾಗಿರುತ್ತದೆ. ಆದರೆ ವಿಸ್ಮಯಕಾರಿ ಎಂದರೆ ಈ ದೇವಾಲಯ ಪಶ್ಚಿಮಾಭಿಮುಖವಾಗಿದೆ. ಈ ದೇವಸ್ಥಾನವನ್ನು ನೀವು ಹತ್ತಿರದಿಂದ ನೋಡುತ್ತಾ ಹೋದರೆ ಈಗಲೂ ನೀವು ಅದೇ ಗತ ವೈಭವ ಕಾಲಕ್ಕೆ ನಿಮ್ಮನ್ನು ಕರೆದೊಯ್ಯುತ್ತದೆ. ಯಾಕಂದರೆ ಇಲ್ಲಿನ ಶಿಲ್ಪಕಲೆಯು ಅಷ್ಟೇ ಇನ್ನೂ ಕೂಡ ಹೊಸತನವನ್ನು ನೀವು ಇಲ್ಲಿ ನೋಡಬಹುದು. ಆದರೆ ಮುಸ್ಲಿಂ ದಾಳಿಕೋರರ ಕಾರಣ ಈ ದೇವಸ್ಥಾನ ಕೆಲವೊಂದು ಭಾಗಗಳಲ್ಲಿ ಒಡೆದು ಹೋಗಿದೆ. ಈ ದೇವಸ್ಥಾನವನ್ನು ನೀವು ನೋಡಲು ಒಂದು ಗುಡ್ಡವನ್ನೇ ಹತ್ತಿ ಹೋಗಬೇಕಾಗುತ್ತದೆ. ಬರೀ ಈ ಗುಡ್ಡ ಹತ್ತೋಕೆ ನಿಮಗೆ ಸುಸ್ತಾಗಿ ಹೋಗುತ್ತದೆ. ಆದರೆ ಈ ದೇವಸ್ಥಾನವನ್ನು ಇಷ್ಟು ಎತ್ತರದ ಒಂದು ಬೆಟ್ಟದಲ್ಲಿ ಕಟ್ಟಿರಬೇಕೆಂದರೆ ಆಗಿನ ಕಾಲದಲ್ಲಿ ಈ ದೇವಸ್ಥಾನವನ್ನು ಇಷ್ಟೊಂದು ಎತ್ತರದ ಬೆಟ್ಟದ ಮೇಲೆ ಅದು ಹೇಗೆ ಕಟ್ಟಿರಬಹುದೆಂಬ ದೊಡ್ಡ ಪ್ರಶ್ನೆ ಪ್ರತಿಯೊಬ್ಬರಲ್ಲಿಯೂ ಬರುತ್ತದೆ.
ಯಾಕಂದರೆ ಇಂಥ ಭಾರಿ ಕಲ್ಲುಗಳನ್ನು ಇಂಥ ಭಾರಿ ಗಾತ್ರದ ವಸ್ತುಗಳನ್ನು ಕೆಳಗಿಂದ ಮೇಲೆ ಆಗಿನ ಕಾಲದಲ್ಲಿ ಹೇಗೆ ತಂದಿರಬಹುದು, ಹೇಗೆ ಕಟ್ಟಿರಬಹುದೆಂದು. ಕಾರಣ ಆಗಿನ ಕಾಲದಲ್ಲಿ ಇವತ್ತಿನ ಹಾಗೆ ಕ್ರೇನುಗಳಾಗಲಿ, JCBಗಳಾಗಲಿ, ದೊಡ್ಡ ದೊಡ್ಡ ಬಂಡೆಗಳನ್ನು ಹೊರುವ ಟ್ರಕ್ಕು ಅಥವಾ ಗಾಡಿಗಳಾಗಲಿ ಇರಲಿಲ್ಲ. ಅಂತಹದರಲ್ಲಿ ಇಂಥ ಭಾರಿ ದೇವಸ್ಥಾನವನ್ನು ಅದು ಒಂದೇ ರಾತ್ರಿಯಲ್ಲಿ ಹೇಗೆ ಕಟ್ಟಿರಬಹುದೆಂಬ ವಿಸ್ಮಯಕಾರಿ ವಿಷಯಗಳು ಪ್ರತಿಯೊಬ್ಬರನ್ನು ಕಾಡುತ್ತದೆ. ಇಷ್ಟೆಲ್ಲ ಆದರೂ ಈ ಭೋಜೇಶ್ವರ ದೇವಾಲಯ ನಿರ್ಮಾಣ ಅಪೂರ್ಣವಾಗಿದೆ. ಈ ದೇವಸ್ಥಾನವನ್ನು ನೀವು ಗಮನವಿಟ್ಟು ನೋಡಿದರೆ ದೇವಸ್ಥಾನದ ನಿರ್ಮಾಣವನ್ನು ಇದ್ದಕ್ಕಿದ್ದ ಹಾಗೆ ನಿಲ್ಲಿಸಲಾಗಿದೆ. ಇತಿಹಾಸಕಾರರ ಪ್ರಕಾರ ಇದಕ್ಕೆ ಕಾರಣ ಆ ಸಮಯದಲ್ಲಿ ಇದ್ದಕ್ಕಿದ್ದ ಹಾಗೆ ಈ ರಾಜ್ಯದ ಮೇಲೆ ಆಕ್ರಮಣ ನಡೆದಿತ್ತು ಅಥವಾ ಯುದ್ಧ ಪ್ರಾರಂಭವಾಗಿತ್ತು. ಇನ್ನೊಂದು ಇತಿಹಾಸ ಪ್ರಕಾರ ಈ ಪ್ರದೇಶ ಪ್ರಳಯದಿಂದ ಸಂಪೂರ್ಣವಾಗಿ ಮುಳುಗಿ ಹೋಗಿತ್ತು. ಆದ್ದರಿಂದಲೇ ಈ ದೇವಸ್ಥಾನದ ನಿರ್ಮಾಣ ಅಲ್ಲಿಗೆ ನಿಲ್ಲಿಸಲಾಯಿತೆಂದು ಹೇಳಲಾಗುತ್ತದೆ. ಆಮೇಲೆ ಎಷ್ಟೋ ಜನ ಈ ದೇವಸ್ಥಾನವನ್ನು ಕಟ್ಟಲು ಪ್ರಯತ್ನ ಪಟ್ಟರೂ ಒಂದಿಲ್ಲ ಒಂದು ಅವಘಡಗಳು ನಡೆಯುತ್ತಾನೇ ಇತ್ತು. ಇದೇ ಕಾರಣ ಯಾವುದೇ ಸರ್ಕಾರ ಆಗಲಿ, ಯಾವ ರಾಜ್ಯರು ಆಗಲಿ ಈ ದೇವಸ್ಥಾನವನ್ನು ಮುಂದೆ ಕಟ್ಟಲು ಬರಲೇ ಇಲ್ಲ. ಇನ್ನೊಂದು ಇತಿಹಾಸದ ಪ್ರಕಾರ ಒಬ್ಬ ಶಿಲ್ಪಿ ಒಬ್ಬ ರಾಜನ ಮೇಲೆ ಈ ದೇವಸ್ಥಾನವನ್ನು ಒಂದೇ ರಾತ್ರಿಯಲ್ಲಿ ಮುಗಿಸುತ್ತೇನೆ ಎಂದು ಸವಾಲು ಹಾಕುತ್ತಾನೆ. ಸವಾಲನ್ನು ಒಪ್ಪಿಕೊಂಡು ಶಿಲ್ಪಿ ಈ ದೇವಸ್ಥಾನವನ್ನು ಕಟ್ಟಲು ಪ್ರಾರಂಭ ಮಾಡುತ್ತಾನೆ. ಯಾವುದೋ ಒಂದು ಕಾರಣಕ್ಕೆ ಒಂದೇ ರಾತ್ರಿಯಲ್ಲಿ ಯಾವುದೋ ಒಂದು ಅಜ್ಞಾತ ಕಾರಣಕ್ಕಾಗಿ ಆ ಶಿಲ್ಪಿ ಈ ದೇವಸ್ಥಾನವನ್ನು ಒಂದೇ ರಾತ್ರಿಯಲ್ಲಿ ಕಟ್ಟಲು ಆಗುವುದಿಲ್ಲ. ಹೀಗಾಗಿ ಈ ದೇವಸ್ಥಾನ ಅಪೂರ್ಣಗೊಂಡಿದೆ ಎಂದು ಇಲ್ಲಿನ ಇತಿಹಾಸಕಾರರು ನಂಬುತ್ತಾರೆ. ಇಲ್ಲಿನ ಭಕ್ತಾದಿಗಳ ಪ್ರಕಾರ ಹಾಗೂ ಪೂಜಾರಿಗಳ ಪ್ರಕಾರ ವಿಶ್ವದ ಅತ್ಯಂತ ಪುರಾತನ ಶಿವಲಿಂಗ ದಿನದಿಂದ ದಿನಕ್ಕೆ ಬೆಳೆಯುತ್ತಾ ಇದೆ. ಇದೇ ಕಾರಣಕ್ಕೆ ಈ ದೇವಸ್ಥಾನಕ್ಕೆ ಛಾವಣಿಯೇ ಇಲ್ಲ ಎಂದು ಪುರಾತತ್ವ ಇಲಾಖೆ ಕೂಡ ದೃಢಪಡಿಸಿದೆ. ಸ್ನೇಹಿತರೆ, ಈ ಭೋಜೇಶ್ವರ ದೇವಾಲಯವನ್ನು ನೀವು ಮಧ್ಯಪ್ರದೇಶ ರಾಜ್ಯದ ಭೂಪಾಲ್ ಜಿಲ್ಲೆಯ ಒಂದು ಗ್ರಾಮದಲ್ಲಿದೆ. ಇದು ಮಧ್ಯಪ್ರದೇಶದ ರಾಜಧಾನಿ ಭೂಪಾಲ್ನಿಂದ ಕೇವಲ 28 ಕಿಲೋಮೀಟರ್ ದೂರದಲ್ಲಿದೆ. ಶಿವಲಿಂಗಗಳು ಪ್ರತಿ ಊರಿನಲ್ಲಿ, ಪ್ರತಿ ಜಿಲ್ಲೆಯಲ್ಲಿ, ಪ್ರತಿ ರಾಜ್ಯಗಳಲ್ಲೂ ಇದೆ. ಆದರೆ ಇಂತಹ ಅಪರೂಪದ ಶಿವಲಿಂಗ ಇಡೀ ವಿಶ್ವಾದ್ಯಂತವೇ ಇಲ್ಲ. ಒಂದು ವೇಳೆ ನೀವು ಮಧ್ಯಪ್ರದೇಶಕ್ಕೆ ಭೂಪಾಲ್ಗೆ ಹೋದರೆ ದಯವಿಟ್ಟು ಈ ಶಿವಲಿಂಗವನ್ನು ಭೇಟಿ ಕೊಡಿ. ಜೈ ಭೋಲೆನಾಥ್.